ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಧಿ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚಾದ ಕೊರೋನಾ ಹೆಮ್ಮಾರಿ. ಕಾರ್ಕಳ ಶಾಸಕರಿಗೆ ಕೊರೋನಾ ದೃಢ. ಟ್ವೀಟ್ನಲ್ಲಿ ವಿಚಾರ ಹಂಚಿಕೊಂಡ ಶಾಸಕ ಸುನಿಲ್ ಕುಮಾರ್. ಕೇರಳದಲ್ಲಿ ರಂಗೇರಿದ ಚುನಾವಣೆ. ಬಿಜೆಪಿ ಅಭ್ಯರ್ಥಿ ಪರ ಭರ್ಜರಿ ಮತ ಪ್ರಚಾರ. ರೋಡ್ ಶೋನಲ್ಲಿ ಭಾಗವಹಿಸಿದ ಶಾಸಕ ಹರೀಶ್ ಪೂಂಜಾ. ಐವತ್ತು ಬಾರಿ ರಕ್ತದಾನ ಮಾಡಿದ ಪ್ರವೀಣ್ ಕುರ್ಲಾಲು. ಮಹಾದಾನಿಗೆ ಲಭಿಸಿದ ಸಾಧಕ ರತ್ನ ಪುರಸ್ಕಾರ. ಸಮಾಜ ಸೇವಕನಿಗೆ ವಿಶೇಷ ಗೌರವ ನೀಡಿದ ಜೆಸಿಐ ಕಾಪು.